ಪಣ್ಪೆಂಡ ಯಾನು ಒಯ್ನು ಮಾತ ಕತೆ ಪಣ್ಪುನು ಇನ್ನೊಂದು ಕತೆ ಯಾವಡು ಸುರುಕು ಬಂಗಾಡಿ ಪರಮೇಲ್ ಮಹಾರಾಜ ಕರೆಕ್ಟ್ ರಾಜ ಕರೆಕ್ಟ್ ಮಾಳ ಆನಂದ ಹಾಕಲು ನಾವೆಲ್ಲ ಮಲ್ಲ ವಿಭಾಗದ ಫೈನಲ್ ಸ್ಪರ್ಧೆ ಮಹಾರಾಜ ಕರೆತ್ತ ಬಂಗಾಡಿ ಪರಂಬೇಲು ನಾರಾಯಣ ಮಲ್ಲಕುಡಿಯರ್ನಲ್ಲಿ ನಾಯರದ ಮಲ್ಲ ವಿಭಾಗದ ಬೆಂಗಳೂರು ಕಂಬಳದ 1ನೇ ಬಹುಮಾನ ರಡ್ಡು ಪವನ್ 1 ಲಕ್ಷ ನಗದು ಬಹುಮಾನ ರಾಜ ಕರೆಕ್ಟ್ ಬರ್ತದೆ ಮಾಳಾನಂದನಲ್ಲಿ ಶೇಖರೇಶ್ ಶೆಟ್ಟನಲ್ಲಿ ನಾಯರದ ಮಲ್ಲ ವಿಭಾಗದ ಬೆಂಗಳೂರು ಕಂಬಳದ 2ನೇ ಬಹುಮಾನ 1 ಪವನ್ 50,000 ನಗದು ಬಹುಮಾನ 1ನೇ ಬಹುಮಾನದ ತೀರ್ಪು ಪಡೆಯಿನ ಬಂಗಾಡಿ ಪರಂಬೇಲು ನಾರಾಯಣ ದೇವ್ ಮಲಕುಡಿಯರ್ ನೆರಳನ್ಗಿಡೇನಾರು ಸರಪಾಡಿ ಬೆಂಗಳೂರು ಕಂಬಳ ನಮ್ಮ ಕಂಬಳ ಐತಿಹಾಸಿಕ ಕಂಬಳ ಚರಿತ್ರೆಯನ್ನ ಬರೆದಿರುವ ಮತ್ತೊಂದು ತಂಡ ಚರಿತ್ರೆಯನ್ನ ಬರೆದಿದೆ. ನೇಗಿಲು ಹಿರಿಯ ವಿಭಾಗದಲ್ಲಿ ಐತಿಹಾಸಿಕ ಸಾಧನೆಯನ್ನ ರಾಜಧಾನಿಯಲ್ಲಿ ಪಡೆದು ನೇಗಿಲು ಹಿರಿಯ ವಿಭಾಗದಲ್ಲಿ ರಾಜ ಕಿರೀಟವನ್ನು ಮುಡಿಗೇರಿಸಿಕೊಂಡಂತಹ ತಂಡ ಬಂಗಾಡಿ ಪೆರಂಬೇಲು ನಾರಾಯಣ ಮಲಕುಡಿಯರವರ ತಂಡ. ಈಗ ಇಡೀ ತಂಡದ ಜೋಶ್ ನೋಡುವ. ಇಡೀ ತಂಡ ಒಮ್ಮೆ ಜೋಶಲ್ಲಿ ಏನು ಹೇಳ್ತೀರಿ? ಜೈ ಬಂಗಾಡಿ ಎಸ್. ಇದೀಗ ಸರ್ ಹೇಗೆ ಇಡೀ ತಂಡ ನಿಮ್ಮದು ಹೇಗೆ ಕೆಲಸ ಮಾಡಿದೆ ಮತ್ತು ಮೊದಲನೇದಾಗಿ 2 ಕೋಣಗಳನ್ನು ಪರಿಚಯ ಮಾಡಿಕೊಡಿ. ಇದು ಬಂಗಾಡಿ ಗುಂಡ, ಇದು ಬಿಳಿಯೂರು ದಾಸ. ಬಂಗಾಡಿ ಗುಂಡ ಮತ್ತು ಬಿಳಿಯೂರು ದಾಸ ಇಬ್ಬರು ಸೇರಿಕೊಂಡು ಒಂದು ಚಮತ್ಕಾರವನ್ನು ಮಾಡಿದ್ದಾರೆ. ಹೇಗಿತ್ತು ಇಡೀ ಬೆಂಗಳೂರಿನ ಕಂಬಳ? ನಮಗೆಲ್ಲ ಭಾರಿ ಖುಷಿಯ ವಿಷಯ ಇವತ್ತು. ಅಂದರೆ ಫಸ್ಟ್ ಮೊದಲ ಬಾರಿಗೆ 35 ವರ್ಷದಿಂದ ಓಡಿಸಿದ್ದಾರೆ. ಅದಕ್ಕಿಂತ ಇದು ಫಸ್ಟ್ ಔಟ್ಸೈಡ್ ಇಂದಲೇ ಗೆದ್ದಿರೋದು. ಓಕೆ. ಬೇರೆ ಕಂಬಳದ ಮೆಡಲ್ಗಳು ತುಂಬ ಉಂಟು, ತುಂಬಾ ಇದೆ. ಆದ್ರೆ ಇಲ್ಲಿ ಔಟ್ಸೈಡ್ ಅಲ್ಲಿ ರಾಜ್ಯದಿಂದ ಹೊರಗಡೆ ಹೋಗಿ ಗೆದ್ದಿರೋದು ಫಸ್ಟ್ ಟೈಮ್ ಇದು. ಫಸ್ಟ್ ಟೈಮ್ ಜಿಲ್ಲೆಯಿಂದ ಹೊರಗೆ. ಜಿಲ್ಲೆಯಿಂದ ಹೊರಗಡೆ. ಜಿಲ್ಲೆಯಿಂದ ಹೊರಗೆ. ಸರ್ ಏನು ಹೇಳ್ತೀರಿ? ಇಲ್ಲ, ಈ ನಮ್ಮ ನಾರಾಯಣ ಮಲೆಕುಡಿಯ ಇವರ ಒಂದು ಅಪೇಕ್ಷೆ ಏನಿತ್ತಂದರೆ ಆರಂಭದಲ್ಲಿ ಈ ಬೆಂಗಳೂರಿಗೆ ಬರಲಿಕ್ಕೆ ಅವರಿಗೆ ಮನಸ್ಸಿರಲಿಲ್ಲ, ಬರುವಂಥ ಒಂದು ಪ್ಲ್ಯಾನ್ ಇರಲಿಲ್ಲ. ಆ ಸಂದರ್ಭದಲ್ಲಿ ನನಗೆ ಅಚಾನಕ್ಕಾಗಿ ಅಲ್ಲಿ ಪ್ರಯಾಣ ಅಂತ ಹೋಗಿದ್ದೆ, ಭೇಟಿ ಅಂತ. ಆ ಸಂದರ್ಭದಲ್ಲಿ ಅವರನ್ನು ಪ್ರೇರೇಪಿಸಿ ಇಲ್ಲಿ ಬೆಂಗಳೂರಿಗೆ ನೀವು ಯಾಕೆ ಹೋಗಬಾರ್ದು ಅಂತೇಳಿ, ಇಲ್ಲ ನಮಗೆ ಅಷ್ಟು ಸಾಮರ್ಥ್ಯ ಬರಲಿಕ್ಕಿಲ್ಲ ಅಂತ ಒಂದು ರೀತಿ ಅಂಜಿಕೆ ಇತ್ತು. ಅವರನ್ನು ಪ್ರೇರೇಪಿಸಿ ಇಲ್ಲಿಗೊಂದು ನಾವು ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ಭಾಳ ಖುಷಿಯಾಗುತ್ತೆ. ಭಾಳ ಖುಷಿಯಾಗುತ್ತೆ ಏನಂದರೆ ಅವರ ಈ ಒಂದು ಖುಷಿಯನ್ನು ನೋಡಿ ನಮಗೆಲ್ಲ ಖುಷಿಯಾಗುತ್ತೆ. ರಾಜ್ಯದಲ್ಲಿ ಈ ಒಂದು ಬಂಗಾಡಿ ಅನ್ನೋ ಹೆಸರನ್ನು, ಈ 2 ಕೋಣಗಳ ಹೆಸರನ್ನು ಒಂದು ಪ್ರಸಿದ್ಧಿಗೆ ತಂದಿದ್ದಾರೆ. ಬಹಳ ಖುಷಿಯಾಗುತ್ತೆ ನಮಗೆ. ಯಾರು ಓಡಿಸಿದವರು? ಧನಂಜಯ್ ಅವರು. ಈಗ ಎಸ್, ಇಡೀ ತಂಡ ಏನು ಹೇಳುತ್ತೆ? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತದೆ. ಸರ್, ನಾವು ಆ್ಯಕ್ಚುಲಿ ಬಂಗಾಡಿ ನಮ್ಮ ಫ್ರೆಂಡ್ ಅವರು, ನಮ್ಮ ಮನೆ ಪಕ್ಕದವರು. ನಾವಿರೋದು ಮೆಜೆಸ್ಟಿಕಲ್ಲಿ. ನಾವು ಆ್ಯಕ್ಚುಲಿ ವ್ಯಾಪಾರೆಲ್ಲ ಬಿಟ್ಟು ನಮ್ಮ ಬಂಗಾಡಿ ನಮ್ಮ ಊರದ್ದು ಒಂದು ಕೀರ್ತಿಗೋಸ್ಕರ ಬಂತು ಅಂತೇಳಿ, ಫೈನಲ್ ಬಂತಂತೇಳಿ ಎಲ್ಲ ಅಂಗಡಿ ಬಂದ್ ಮಾಡಿಕೊಂಡು ನಾವೆಲ್ಲ ಹುಡುಗರು ಕೂಡ ಅವ್ರಿಗೆ ಸಪೋರ್ಟಿಗೋಸ್ಕರ ನಾವೆಲ್ಲರೂ ಬಂದಿದ್ದೀವಿ. ನಮ್ಮ ಊರಿಗೆ ಒಂದು ಹೆಮ್ಮೆ ಅಂತೇಳಿ. ನಮಸ್ತೆ ಧನಂಜಯ್ ಅವರು, ಏನು ಹೇಳ್ತೀರಿ? ತುಂಬ ಖುಷಿ ಆಗ್ತುಂಟು. ಫೈನಲ್ ಜಿದ್ದಾಜಿದ್ದಿ? ಫೈನಲ್ ತುಂಬ ಟಫ್ ಇತ್ತು. ಅದು ತುಂಬ ಒಳ್ಳೆ ಕೋಣ. ಮೊನ್ನೆ ಕೂಡ ಮೆಡಲ್ ಮಾಡಿದೆ ನಮ್ಮದು. ಇವತ್ತೇ ಮೆಡಲ್ ಆಯ್ತು ನಮಗೆ. ಓಕೆ. ಇದು ಬಂಗಾಡಿ ತಂಡದವರ ಮಾತು. ಬಂಗಾಡಿ ತಂಡದಲ್ಲಿ ಒಂದು ಜೋಶ್ ಇದೆ. ಬಂಗಾಡಿ ತಂಡದವರು ಬೆಂಗಳೂರಿಗೆ ಬಂದಂಥ
ಈ ಪ್ರಥಮ ಏನು ಸ್ಪರ್ಧೆಯಲ್ಲಿ ಪ್ರಥಮವಾಗಿ ತಂದದ್ದು ಬಹಳ ಹೆಮ್ಮೆ ಆಗಿದೆ, ಬಹಳ ಹೆಮ್ಮೆ ಆಗಿದೆ. ಬಂಗಾಡಿ ಮತ್ತು ಬಿಳಿಯೂರು ಎರಡೂ ಊರುಗಳಿಗೂ ಕೂಡ ಕೀರ್ತಿಯನ್ನ ತಂದಿರುವಂತಹ ಒಂದು ಕಂಬಳದ ಕರೆಯಲ್ಲಿ ಗೆದ್ದು ಕೀರ್ತಿಯನ್ನ ತಂದಿದ್ದಾರೆ ಎರಡು ಕೋಣಗಳು ಮತ್ತು ನಮ್ಮ ಓಟಗಾರ ಅನ್ನುವಂಥ ಹೆಗ್ಗಳಿಕೆಯನ್ನ ಇವರೆಲ್ಲರೂ ಕೂಡ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಒಂದು ತಂಡದಲ್ಲಿ ಒಂದು ಜೋಶ್ ಇದೆ, ಆ ಜೋಶ್ನ ಜೊತೆಗೆ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ. ಆಲ್ ದಿ ಬೆಸ್ಟ್. ಮುಂದಿನ ಎಲ್ಲ ಕಂಬಳದಲ್ಲಿಯೂ ಕೂಡ ನಿಮ್ಮ ಏಳಿಗೆಗಳು ಹೀಗೆ ಮುಂದುವರಲಿ ಅಂತ ಹೇಳ್ತಾ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ. ಸಂಜಯ್ ಜೊತೆಗೆ ದಾಮೋದರ ತುಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.